ಭಯೋತ್ಪಾದಕರ ವಿರುದ್ಧ ಕ್ರಮಕ್ಕೆ ಒತ್ತಾಯಿಸಿ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಬಾಗಲಕೋಟೆ ಜಿಲ್ಲೆ ವತಿಯಿಂದ ರಾಷ್ಟ್ರಪತಿಗೆ ಮನವಿ ಸಲ್ಲಿಸಲಾಯಿತು. ಗುಜರಾತ್, ಜಾರ್ಖಂಡ್, ಕರ್ನಾಟಕ, ಮಧ್ಯಪ್ರದೇಶ, ಬಿಹಾರ, ಗೋವಾ ಮತ್ತು ಪಶ್ಚಿಮ ಬಂಗಾಳದಲ್ಲಿ ರಾಮನವಮಿ ಮೆರವಣಿಗೆ ಸಂದರ್ಭದಲ್ಲಿ ನಡೆದ ಹಿಂಸಾಚಾರಗಳ ಘಟನೆಗಳನ್ನು ರಾಷ್ಟ್ರಪತಿಯವರ ಗಮನಕ್ಕೆ ತರಲು ನಾವು ಬಯಸುತ್ತೇವೆ ಎಂದು ಸಂಘಟನೆ ತಿಳಿಸಿದೆ. ಕೆಲವು ವರ್ಗಗಳು ಧಾರ್ಮಿಕ ಸಮಾರಂಭಗಳನ್ನು ಹಿಂಸಾತ್ಮಕವಾಗಿ ಪರಿವರ್ತಿಸಲು ಸಂಘಟಿತ ಪ್ರಯತ್ನಗಳನ್ನು ನಡೆಸದಂತೆ ತೋಚುತ್ತಿದೆ ಎಂದು ಸಂಘಟನೆ ತಿಳಿಸಿದೆ. ದೇಶದಲ್ಲಿ ನೂರಾರು ವಿವಿಧ ಬಗೆಯ ಧಾರ್ಮಿಕ ಕಾರ್ಯಕ್ರಮಗಳು ಮತ್ತು ಹಬ್ಬಗಳು ನಡೆಯುತ್ತಿದ್ದು ಎಂದಿನಂತೆ ಅವು ಶಾಂತಿಯುತವಾಗಿ ಮುಕ್ತಾಯಗೊಳ್ಳುತ್ತವೆ. ಸಾಂಪ್ರದಾಯಿಕವಾಗಿ ಇಂತಹ ಘಟನೆಗಳನ್ನು ಸಮುದಾಯಗಳ ನಡುವೆ ಸಾಮರಸ್ಯ ಮತ್ತು ಸೌಹಾರ್ದತೆಗಳನ್ನು ಬಲಪಡಿಸುವ ಅವಕಾಶಗಳಾಗಬೇಕು ಎಂದು ಮನವಿ ಮಾಡಿದ್ದಾರೆ. ವರದಿ ಬಂದೇನವಾಜ ನದಾಫ್, ಬಾಗಲಕೋಟೆ. ನಾವು ಮಾಲಿಂಗ್ಪುರ ಸುತ್ತಮುತ್ತಲಿನ ಹಾಗೂ ಮಾಲಿಂಗ್ಪುರ ಎಲ್ಲ ಮುಸ್ಲಿಂ ಬಾಂಧವರು ನಾವು ಇದರ ಸಂಬಂಧ ಹೋರಾಟ ಮಾಡಕತ್ತಿದ್ದೆವು. ಪೂರಾ ಇಂಡಿಯಾ ಭಾರತ ತುಂಬ ಮುಸಲ್ಮಾನ್ರಿಗೆ ಏನೈತಿ ನಾ ಇನ್ಸಾಫಿ ಆಗಾಕತ್ತೈತಿ. ಯಾವ ರೀತಿ ಆಗಬೇಕಾಗಿತ್ತಪ್ಪ ಅಂತಂದ್ರೆ, ಯಾವಾಗ ನಮ್ಮ ದೇಶಕ್ಕೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿತ್ತು, ನಮ್ಮ ದೇಶ ಅನ್ನೋದು ಏನೈತಿ ಪ್ರಜಾಪ್ರಭುತ್ವ ರಾಷ್ಟ್ರ. ಹಿಂದೂ, ಮುಸ್ಲಿಂ, ಸಿಖ್, ಇಸಾಯಿ ಏನೈತಿ ಎಲ್ಲರೂ ಅಣ್ಣತಮ್ಮರ ಭಾವೈಕ್ಯತೆಯಿಂದ ನಾವು ಬಂದಿದ್ದೆವು. ಇವತ್ತಿನ ದಿವಸದೊಳಗೆ ನಾವೀಗ ಮೋದಿ ಸರ್ಕಾರ, BJP ಸರ್ಕಾರ ಯಾವಾಗ ಈ ದೇಶವನ್ನು, ಈ ರಾಜ್ಯವನ್ನು ಆಳಕತ್ತೈತಿ, ನಾವು ಅಲ್ಲಿಗೆ ತಿಳ್ಕೊಳಕತ್ತಿದ್ದು ನಮ್ಮ ಜೋಡಿ ಏನೈತಿ ನಾ ಇನ್ಸಾಫಿ ಆಗತ್ತೈತಿ ಪಾತೇಕೇಶ್. ಪೂರ ಇಂಡಿಯಾನ್ ತುಂಬ ಏನೈತ್ರಿ, ಮೊದಲು ನಮ್ಮ ಹಿಂದೂ ದೇವಾಲಯಗಳಿಗೂ ದೇವಸ್ಥಾನಗಳು ಜಾತ್ರೆ ಹಾಕಿದ್ದು, ಮುಸಲ್ಮಾನರ ಜಾತ್ರೆನೂ ಹಾಕಿದ್ದು. ಈ ರೀತಿ ಜಾತ್ರೆ ಹಾಕಿದ್ದು ಯಾರಿಗೂ ಏನೈತಿ ಒಂದು ಕೂದಲು ಕೊಂಕ ಏನೈತಿ ತೊಂದರೆ ಹಾಕಿರ್ಕಿಲ್ಲ. ಇವತ್ತು ಏನೈತಿ ಈ ರೀತಿ ದನಿಗಾಗತ್ತವು. ಬಗೈರ್ ಏನೈತಿ ಜಗಳ ಆಗಲಾರ್ದ ಬಗೈರ್ ಮುಸ್ಲಿಂ ಮಸ್ಜಿದ್ ಮ್ಯಾಗ ಏನೈತಿ ಹೋಗಿ ಜೆಂಡಾ ಕಟ್ಟೋದು, ಅದ್ರ ಮ್ಯಾಗ ಏನೈತಿ ಉದ್ದೇಶಪೂರ್ವಕವಾಗಿ ಏನೈತಿ ಹೊಲಸು ಮಾತಾಡೋದು, ಅದು ಏನೈತಿ ಇಂಥದ್ದು ಮನಸ್ಥಿತಿಗಳು ಏನೈತಿ ಜಗಳ ಹಚ್ಚೋದು ಕೋಶಿಶ್ ಮಾಡಕತ್ತಾರ. ನಾ ಏನು ಹೇಳಕತ್ತೇನಪ್ಪ ಅಂತಂದ್ರೆ, ನಮ್ಮ ರಾಜ್ಯ ಗೌರ್ಮೆಂಟ್ಗೆ ಹಾಗೂ ಸೆಂಟ್ರಲ್ ಗೌರ್ಮೆಂಟ್ಗೆ ಈ ರೀತಿ ನಮ್ಮ ಮುಂದೇನು ಆಗಬಾರ್ದು. ಈಗ ಏನಾಗುತ್ತೆ ಅಂತ ಶಾಂತಿ ಇರಬೇಕು. ಈ ದೇಶ ಏನೈತಿದೆ ಯಾರು ಒಬ್ಬರದ ದೇಶ ಅಲ್ಲ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಪ್ರಕಾರ ಏನೈತಿ ಈ ದೇಶನ ಉಳಿಸ್ಕೊಂಡು ಹೋಗಬೇಕು. ಅದೇನೈತಿ ನಮಗೆ ಎಲ್ಲರ ಒಂದು ಆಸೆ ಐತಿ. ಯಾಕಪ್ಪ ಅಂತಂದ್ರೆ ನಾವು ಆದ್ರೂ ಇದೇ ಒಂದು ಚೌಕಟ್ಟಿನೊಳಗೆ ನಾವು ಓದೋದು, ಯಾರ ಮುಂದೆ ರಾಜಕೀಯ ಮಾಡೋದು ಇದೇ ಚೌಕಟ್ಟಿನೊಳಗೆ ರಾಜಕೀಯ ಮಾಡಬೇಕು. ಇಷ್ಟು ಹೇಳಿ ಏನೈತಿಲ್ಲ ನಾನು ಎರಡು ಮಾತನ್ನು ಮುಗಿಸುತ್ತೇನೆ. ಜೈ ಕರ್ನಾಟಕ और जय भारत. मारना और एक व्यापारी धारवाड़ में एक कलंगड़ा व्यापार कर रहा है, उसी के पूरे कलंगड़े को तबाह करना, ऐसा बहुत सी जुर्म जो है नहीं चल रहा पूरे आज मुल्क में हमारे. तो उसके खातिर जो है नहीं आज प्रोटेस्ट के लिए जमा हुए हैं. आज एक बात तो ये भी है, आज चीफ ऑफिसर भी गाँव में नहीं है. चीफ ऑफिसर जो है कल 10-15 मिनट के शांत से ज़्यादा दंगा फसाद क्या भी ऐसा चोर पुकार नको बात करके जो है आज प्रोटेस्ट खत्म करेंगे. कल क्या है मेमोरेंडम देंगे चीफ ऑफिसर, ठीक है नहीं. आज BS साहब भी गाँव में नहीं है, उन्होंने भी रिस्क ले रहे नहीं ज़्यादा, उनको जिम्मेदारी आई था उन्होंने अभी खत्म करेंगे, ठीक है. इसके खातिर जो है बात करने के लिए मैं हमारे मौलाना रमज़ान को दावत देता हूँ. वो आकर जो है अपने ख्याल